ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಸುಳ್ಯ ಮತ್ತು ಗ್ರಾಮ ಪಂಚಾಯತ್ ಬೆಳ್ಳಾರೆ ನೆಹರು ಯುವ ಕೇಂದ್ರ ಮಂಗಳೂರು ಇದರ ಸಂಯುಕ್ತಾಶ್ರಯದಲ್ಲಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಕಾರ್ಯಕ್ರಮವು ಬಂಗ್ಲೆಗುಡ್ಡೆಯಲ್ಲಿ ನಡೆಯಿತು. ಕಾರ್ಯಕ್ರಮದ ಜಾಥಾಕ್ಕೆ ಬೆಳ್ಳಾರೆ ಬಸ್ ನಿಲ್ದಾಣದಲ್ಲಿ ಜಿಲ್ಲಾಧಿಕಾರಿ ಡಾ ಕೆ ರಾಜೇಂದ್ರ ಅವರು ಜಾಥಾಕ್ಕೆ ಚಾಲನೆ ನೀಡಿದರು. ಬೆಳ್ಳಾರೆ ಬಸ್ ಸ್ಟ್ಯಾಂಡ್ನಿಂದ ಮುಖ್ಯ ರಸ್ತೆ ಮೂಲಕ ಬಂಗ್ಲೆಗುಡ್ಡೆಯವರೆಗೆ ಜಾಥಾ ನಡೆಯಿತು. ಬೆಳ್ಳಾರಿಯ ಬಂಗ್ಲೆಗುಡ್ಡೆಯಲ್ಲಿ ಇರುವ ಬ್ರಿಟಿಷರ ಕಾಲದ ಖಜಾನೆ ಕಟ್ಟಡದ ಪಕ್ಕದಲ್ಲಿ ಶಾಮಿಯಾನ ಹಾಕಿ ವೇದಿಕೆಯನ್ನು ನಿರ್ಮಿಸಿ ಏರ್ಪಡಿಸಲಾದ ಕಾರ್ಯಕ್ರಮವನ್ನು ಸಚಿವ ಎಸ್ ಅಂಗಾರ ಉದ್ಘಾಟಿಸಿದರು. ಎನ್ಎಂಸಿ ವಿಶ್ರಾಂತ ಪ್ರಾಂಶುಪಾಲರಾದ ಡಾ ಪ್ರಭಾಕರ್ ಶಿಲರ್ ಅವರು ಸ್ವಾತಂತ್ರ್ಯ ಹೋರಾಟದ ವಿವರಗಳನ್ನು ನೀಡಿದರು. ನಾವೊಂದು ಹೊಸ ಎಬಿಸಿಡಿ ಚಾರ್ಟ್ ಅನ್ನ ಮಾಡಿ ನಮ್ಮ ಶಾಲೆಗಳಿಗೆ ಕೊಡುವಂತಹ ಒಂದು ಸಣ್ಣ ಪ್ರಯತ್ನ. ಎ ಫಾರ್ ಅಬ್ಬಕ್ಕ, ಬಿ ಫಾರ್ ಭಗತ್ ಸಿಂಗ್, ಸಿ ಫಾರ್ ಚಂದ್ರಶೇಖರ್ ಆಜಾದ್, ಡಿ ಫಾರ್ ದಾದಾಭಾಯಿ ನವರೋಜಿ, ಇ ಫಾರ್ ಈಶ್ವರಚಂದ್ರ ವಿದ್ಯಾಸಾಗರ್, ಎಫ್ ಫಾರ್ ಫಿರೋಜ್ ಶಾ ಮೆಹ್ತಾ. ಈ ತರಹ ಎ ಟು ಝೆಡ್ ಜೊರಾವರ ಸಿಂಹರವರೆಗೆ 6.5 ಲಕ್ಷ ಜನ ಬಲಿದಾನಿಗಳು ದೇಶಕ್ಕೋಸ್ಕರ ನೇಣಿನ ಕುಣಿಕೆಗೆ ಮುತ್ತು ಕೊಟ್ಟಿದ್ದಾರೆ. ಆ 6.5 ಲಕ್ಷ ಬಲಿದಾನಿಗಳಲ್ಲಿ 26 ಹೆಸರುಗಳನ್ನ ತೆಗೆದು ನಮ್ಮ ಶಾಲೆಗಳಿಗೆ, ನಮ್ಮ ಮನೆಗಳಿಗೆ, ನಮ್ಮ ಮನಸ್ಸುಗಳಿಗೆ ತಲುಪಿಸಿದ್ರೆ ಪ್ರಾಯಶಃ ನಾವು ದೇಶಕ್ಕೋಸ್ಕರ ಬಡಿದಾಡುವ ಅಗತ್ಯವಿಲ್ಲದೆ ದೇಶಕ್ಕೋಸ್ಕರ ಬದುಕುವುದಕ್ಕೆ ಒಂದು ಹೊಸ ಆದರ್ಶಗಳನ್ನ, ಒಂದು ಹೊಸ ಮಾನದಂಡವನ್ನ ಮುಂದಿನ ತಲೆಮಾರು. ಇದೇ ವೇಳೆ ಪುತ್ತೂರು ಸಹಾಯಕ ಕಮಿಷನರ್ ಡಾ ಯತೀಶ್ ಉಳ್ಳಾರ್, ನೆಹರು ಯುವ ಕೇಂದ್ರದ ಅಧಿಕಾರಿ ರಘುವೀರ್ ಸೂಟರ್ಪೇಟೆ, ಜಿಲ್ಲಾ ಯುವಜನ ಒಕ್ಕೂಟದ ಅಧ್ಯಕ್ಷ ಸುರೇಶ್ ರೈ ಸೂದಿಮುಳ್ಳು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾದ ಎನ್ಎಸ್ ಮನ್ಮಥ ಹಾಗೂ ಹರೀಶ್ ಪಂಚಪಿಲಿ ಮತ್ತಿತರರು ಉಪಸ್ಥಿತರಿದ್ದರು. ತನುಶ್ರೀ, ರಿಪೋರ್ಟ್ ನ್ಯೂಸ್, ಬೆಳ್ಳಾರೆ. ಚಾಲನೆ ನೀಡಿರತಕ್ಕಂತಹ ಜಾಥಾ